ಯಾವುದೋ ಒಂದು ಹಕ್ಕಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್. ನೀವು ಇದೇ ಮೊದಲ ಬಾರಿಗೆ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದೇ ರೀತಿ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ನಾವು ದನದ ಹಟ್ಟಿಗೆ ಸೊಪ್ಪು ಕಡಿಲಿಕ್ಕೆ ಹಾಗೆ ಮತ್ತೆ ಮಳೆಗಾಲಕ್ಕೆ ಹುಲ್ಲಾಗಬೇಕಿತ್ತು, ಸೊ ಹಾಗೆ ಕಟ್ ಮಾಡಲಿಕ್ಕೆ ಹೋಗಿದ್ವಿ. ಆ ವಿಡಿಯೋನ ಇವತ್ತು ಹಾಕ್ತಾ ಇದ್ದೇನೆ. ಅದೇ ರೀತಿ ಒಂದು ವಿಷಯ ಏನು ಹೇಳಬೇಕು ಅಂತ ಹೇಳಿದ್ರೆ, ಮೊನ್ನೆ ನಾನು ಡಾಲರ್ ಕಡಿಮೆ ಆಗ್ತದೆ ಅಂತ ಹೇಳಿದ್ದೆ. ಸೊ ಎಲ್ರಿಗೂ ನಂಗೆ ಗೊತ್ತಿರಲಿಲ್ಲ ಡಾಲರ್ ಕಡಿಮೆ ಆಗ್ತದೆ ಅಂತ ಹೇಳಿದ್ದೆ. ಸೊ ಅಲ್ಲಿ ಏನಂತ ಹೇಳಿದ್ರೆ, ಅಲ್ಲಿ 28 ಡೇಸ್ಗೆ ಮಾತ್ರ ತೋರಿಸ್ತಿರುವಂಥದ್ದು. ಅಂದರೆ ಅಲ್ಲಿ ಡಾಲರ್ ಕಡಿಮೆ ಆಗ್ತಾ ಇತ್ತು. ನಾನು ಅಪ್ಲೋಡ್ ಮಾಡದೇ ಇದ್ದ ಟೈಮಲ್ಲೆಲ್ಲ ಕಡಿಮೆ ಆಗಿತ್ತು ನಿಜಕ್ಕೂ. ಹಾಗೆ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ಹಾಗೆ ಡಾಲರ್ ಕಡಿಮೆ ಆಗುದಿಲ್ಲ ಅಂತ ಹೇಳಿ. ಅವರು ಹೇಳಿದ್ರು ಏನಂತ ಹೇಳಿದ್ರೆ, ನೀವು ಲೈಫ್ ಟೈಮ್ಗೆ ಇಟ್ಟು ನೋಡಿ, ಅಲ್ಲಿ ಲೈಫ್ ಟೈಮ್ 20 ಡೇಸ್ ಮತ್ತು 28 ಡೇಸ್ ಹಾಗೆ ಬರ್ತದೆ. ಮತ್ತು ಸೊ ತುಂಬಾ ಬರುತ್ತೆ ಎಷ್ಟು ಮಂತಿಗೆ ಅಂತೇಳಿ. ಸೊ ಆಗ ಲೈಫ್ ಟೈಮ್ ಅಂತ ನಾವು ಇಟ್ಟು ನೋಡುವಾಗ ಅಲ್ಲಿ ನಮಗೆ ಡಾಲರ್ ಕಡಿಮೆ ಆಗಿರೋದಿಲ್ಲ. ಸೊ ನನಗೆ ತುಂಬ ಖುಷಿ ಆಯಿತು. ಹಾಗೆ ಏನಂತ ಹೇಳಿದರೆ, ಡಾಲರ್ ಅಲ್ಲಿ ಕಡಿಮೆ ಆಗಿರಲಿಲ್ಲ. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಂಗೆ ಗೊತ್ತಿರಲಿಲ್ಲ ಅಲ್ಲಿ ಡಾಲರಲ್ಲಿ ಲೈಫ್ ಟೈಮ್ ನೋಡಲಿಕ್ಕೆ ಆಗ್ತದೆ ಅಂತ. ಮತ್ತು ವಾಚ್ ಟೈಮೆಲ್ಲ ಲೈಫ್ ಟೈಮ್ ನೋಡಲಿಕ್ಕೆ ಆಗ್ತದೆ ಅಂತ ಗೊತ್ತಿತ್ತು, ಆದರೆ ಈ ಡಾಲರ್ ಕೂಡ ಆಗ್ತದೆ ಅಂತ ಗೊತ್ತಿರಲಿಲ್ಲ. ಅವತ್ತೇ ನಾನು ನೈಟ್ ನೋಡುವಾಗ ಡಾಲರಲ್ಲಿ ಕಡಿಮೆ ಆಗಲಿಲ್ಲ. ಇಲ್ಲಿ ಕಡಿಮೆ ಆಗ್ತಾ ಇರ್ತದೆ, ಹೆಚ್ಚು ಆಗ್ತಾ ಇರ್ತದೆ. ಅದೆಂತ ಅಂತ ಗೊತ್ತಿಲ್ಲ, ಅದು ಅಪ್ಡೇಟ್ ಆಗೋದು ಒಂದೊಂದು ದಿವಸಕ್ಕೊಮ್ಮೆ ಅಪ್ಡೇಟ್ ಆಗ್ತಾ ಇರ್ತದೆ. ಸೊ ಹಾಗೆ, ಬಟ್ ಅಲ್ಲಿ ಕಡಿಮೆ ಆಗಿರಲಿಲ್ಲ. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಏನಂತ ಹೇಳಿದರೆ, ನನಗೆ ಒಂದು ಖುಷಿಯಾದದ್ದು ಅಂತಂತ ಹೇಳಿದ್ರಲ್ಲ, ನನಗೆ ಗೊತ್ತಿಲ್ಲದ ವಿಷಯವನ್ನು ಗೊತ್ತಿರೋರು ಹೇಳಿಕೊಡ್ತಾರಲ್ಲ, ಆಗ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸಪೋರ್ಟ್ ಮಾಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಇನ್ನಷ್ಟು ವೀಡಿಯೋಗಳನ್ನು ಹಾಕ್ತಾ ಇರ್ತೇನೆ. ಸೊ ಇವತ್ತಿನ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಓಕೆ, ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಚಾಯಕ್ಕೆ ಇಡ್ಲಿ ಮಾಡುವ ಅಂತೇಳಿ ಹೊರಟಿದ್ದೇವೆ. ಹಾಗೆ ಮಾರ್ನಿಂಗ್ ನಾವು ಇಡ್ಲಿ ಮಾಡ್ತಾ ಇರುವಾಗ ಒಂದು ಜಸ್ಟ್ ವೀಡಿಯೋ ತೆಗೆದೆ. ಹಾಗೆ ಇವಾಗ ನೋಡಿ ನೆಚ್ಚಿಡ್ತಾ ಇದ್ದೇವೆ. ಹಾಗೆ ಮತ್ತೆ ವೀಡಿಯೋ ಮಾಡಲಿಲ್ಲ ನಾನು ಕಂಟಿನ್ಯೂಸ್ ಆಗಿ. ಇವಾಗ ನೋಡಿ ಇಡ್ಲಿ ರೆಡಿಯಾಗಿದೆ. ಇನ್ಮೇಲೆ ಚಹಾ ಕುಡಿಯೋ ಕೆಲಸ ಒಂದು ಬಾಕಿ ಇದೆ. ಓಕೆ, ಗುಡ್ ಮಾರ್ನಿಂಗ್. ಏನಂತ ಹೇಳಿದ್ರೆ, ಇವಾಗ ನಾನು ಟೀ ಕುಡಿಲಿಕ್ಕೆ ಕೂತಿದ್ದೇನೆ. ಹಾಗೆ ಏನು ಟೀ ಅಂತ ಇಡ್ಲಿ 4 ಇಡ್ಲಿ ತೆಗೆದುಕೊಂಡಿದ್ದೇನೆ. ಅಂದರೆ ತಿಂತೇನಂತ ಗೊತ್ತಿಲ್ಲ, ನಾನು ಅಷ್ಟು ತಿನ್ನೋದಿಲ್ಲ ಯಾವಾಗಲೂ. ಸೊ ನೋಡಿ, ಇವಾಗ ಚಟ್ನಿ ಇದೆ, ಇಲ್ಲಿ ಚಹಾ ನೋಡ ತಿನ್ನಬೇಕು. ಇವತ್ತು ಸ್ವಲ್ಪ ಹೆಚ್ಚು ಕೆಲಸ ಉಂಟು, ಮತ್ತೆ ಮಾತಾಡ್ತೇನೆ. ಓಕೆ ನೋಡಿ ಫ್ರೆಂಡ್ಸ್, ಮಾರ್ನಿಂಗ್ ಇಲ್ಲೇ ನವಿಲೆಲ್ಲ ಬರ್ತಾ ಇರ್ತದೆ ನಮ್ಮ ಮನೆ ಹತ್ರದಲ್ಲಿ. ಇವಾಗ ಇದೆ ನೋಡಿ ಬೀಡಿ ಹೋಗ್ತಾ ಇದ್ದೇನೆ. ಅಮ್ಮ ಒಂದು 300 ಬೀಡಿ ಕೊಟ್ಟಿದ್ದಾರೆ, ಎಷ್ಟುಂಟು ಹಾಗೆ ಕೊಟ್ಟು ಬರುವ ಅಂತೇಳಿ ಹೋಗ್ತಾ ಇದ್ದೇನೆ. ಹಾಗೆ ಟೈಮ್ ಸಿಗುವುದಿಲ್ಲ ಅಮ್ಮನಿಗೆ ಬೀಡಿ ಕಟ್ಟಲಿಕ್ಕೆ. ಅಂದರೆ ನಾವಲ್ಲ, ಅಮ್ಮ ಉದ್ಯೋಗಸ್ಥರಿಗೆ ಕೆಲಸಕ್ಕೆ ಹೋಗ್ತಾರೆ. ಹಾಗೆ ಸ್ವಲ್ಪ ಬೀಡಿ ಆಯಿತು, ಅದನ್ನು ಕೊಟ್ಟು ಬರುವ ಅಂತ ಹೋಗ್ತಾ ಇದ್ದೇನೆ. ಕೊಟ್ಟು ಬರ್ತಾ ಇದ್ದೇನೆ ಮನೆಗೆ. ಹಾಗೆ ಒಂದು ಕಡಲೆ ಹುಡಿ ತಗೊಂಡೆ, ಸ್ವಲ್ಪ ಕಾಲು ಕೆಜಿ ತಗೊಂಡೆ ಅಂತ ನೋಡಿ. ನಾನು ಇವಾಗ ಸ್ವಲ್ಪ ಲೇಟ್, ಬೀಡಿ ಕೊಟ್ಟು ಬರುವಾಗ ಲೇಟ್ ಆಯಿತು. ಹಾಗೆ ಇವಾಗ ನಾನು ಹುಲ್ಲಲ್ಲ, ಹೌದು ಹುಲ್ಲು ದನಕ್ಕೆ ಹುಲ್ಲು ಕಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅಮ್ಮ ಹೋಗಿದ್ದಾರೆ, ಮತ್ತು ಅಪ್ಪ ಕೂಡ ಎಲ್ಲ ಹೋಗಿದ್ದಾರೆ. ನಾನು ಇವಾಗ ಲೇಟ್ ಸ್ವಲ್ಪ. ನೋಡಿ ಹುಲ್ಲು ಎಷ್ಟಿದೆ ಅಂತೇಳಿ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇವೆ. ಹೂವಲ್ಲಿ ಸ್ವಲ್ಪ ಕಾಣ್ತಾ ಇದ್ದಾರಲ್ಲ, ಇನ್ನು ಹುಲ್ಲು ಕಟ್ ಮಾಡಲಿಕ್ಕಿದೆ ತುಂಬ. ಅಂದರೆ ದನ ಇದ್ದಲ್ಲ ಮನೆಯಲ್ಲಿ, ಹಾಗೆ ಅದಕ್ಕೆ ಹುಲ್ಲಾಗಬೇಕಲ್ಲ ಮಳೆಗಾಲಕ್ಕೆ. ಹಾಗೆ ನಾನು ಹೊರಟೇನೆ ಇವಾಗ. ನೋಡುವ, ಹುಲ್ಲು ಕಟ್ ಮಾಡುವಾಗ ವೀಡಿಯೋ ಮಾಡ್ತೇನೆ ಆಯಿತಾ. ನಾನೊಮ್ಮೆ ನಿಮಗೆ ದೊಡ್ಡ ಹಲ್ಲ ತೋರಿಸಿದ್ದೆಲ್ಲ, ಆ ಹಲ್ಲ ಇವಾಗ ಹೇಗಾಗಿದೆ ಅಂತ ನೀವು ನೋಡಿ. ಕೊಳ್ಳಿ ಇದರಲ್ಲಿ ಅವತ್ತೆಲ್ಲ ನಾವು ಚಿಕ್ಕದಿರುವಾಗೆಲ್ಲ ಇಲ್ಲೇ ಬಟ್ಟೆ ಒಗಿಲಿಕ್ಕೆ ಬರ್ತಾ ಇದ್ವಿ ಅಂತ ಹೇಳಿದ್ದೆ ಕೂಡ. ಬರ್ತಾ ಇದ್ವಿ. ಅವಾಗ ಏನಾಗ್ತಾ ಇತ್ತು ಅಂತ ಹೇಳಿದ್ರಲ್ಲ, ಇದರಲ್ಲಿ ತುಂಬ ಮೀನಿತ್ತು, ತಿಲೋಪಿಯಾ ಫಿಶ್ ತುಂಬ ಆಗಿತ್ತು. ಅಂದರೆ ತುಂಬ ಎಷ್ಟು ದೊಡ್ಡದಾಗಿತ್ತು ಅಂದರೆ. ಮತ್ತು ಲಾಸ್ಟಿಗೆ ನೀರೆಲ್ಲ ಕಡಿಮೆ ಆಗಿ, ಮತ್ತು ಎಂತ ಕೆಲವು ಪಕ್ಷಿಗಳೆಲ್ಲ ಹಿಡಿದು ತಿಂದ್ವಿ ಕೆಲವು ಪಕ್ಷಿಗಳೆಲ್ಲ ಹಿಡಿದು ತಿಂತು ಮೀನನ್ನು. ಹಾಗೆ ಮತ್ತೆ ಏನಂತ ಹೇಳಿದರೆ, ಇವಾಗ ಮೀನು ಹಾಕಲಿಲ್ಲ, ಅಂದರೆ ನನಗೆ ಸಿಗಲಿಲ್ಲ. ನಾನು ಸಿಕ್ಕಿದ್ರೆ ಹಾಕಬೇಕು ಅಂತ ಇದ್ದೆ. ಅಂದರೆ ಬೇಗ ದೊಡ್ಡದಾಗ್ತದೆ ಇದರಲ್ಲಿ ತಿಲೋಪಿಯಾ ಫಿಶ್ ಎಲ್ಲ. ಹಾಗೆ ಸ್ವಲ್ಪ ಆಳ ಇದೆ ಇದು, ತುಂಬ ದೊಡ್ಡದು. ಅಂದರೆ ಅವತ್ತಿನ ಕಾಲದ್ದು, ನನಗೆ ಗೊತ್ತಿಲ್ಲ ಯಾವಾಗ ಎಂತಂದರೆ. ಸೊ ನೋಡಿ, ಇದರಲ್ಲಿ ಒಂದು ಡೆಕೋರೇಷನ್ ಆದಂತಹ ಒಂದು ಗಿಡದ ಹಾಗೆ ಒಂದು ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ಇದೆ ಅಂತೇಳಿ. ನಾವು ಎಲ್ಲ ಈ ಮಳೆ ಬಂದು ಬಿಡುವ ಟೈಮಲ್ಲಿ ಇದ್ದೆ ಅಲ್ಲ,
ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಇಲ್ಲಿಗೆ ಬರ್ತಾ ಇರ್ತೇವೆ. ಸೊ ಹಾಗೆ ತುಂಬ ಇದೆ ಫೋಟೋಸ್ ಎಲ್ಲ ತೆಗೆದದ್ದು, ತುಂಬ ಖುಷಿ ಆಗ್ತದೆ. ಇದರಲ್ಲೆಲ್ಲ ನಾವು ಟಿಕ್ಟಾಕ್ ಎಲ್ಲ ಮಾಡ್ತಾಯಿದ್ವಿ ಈ ಹಳ್ಳದಲ್ಲಿ, ತುಂಬ ಟಿಕ್ಟಾಕ್ ತುಂಬ ಖುಷಿ ಆಗ್ತದೆ. ಅದು ಗ್ರಹಿಸುವಾಗೊಮ್ಮೆ ಸಿಗಲಿಲ್ಲ, ನಂತರ ಮಿಸ್ ಆಯಿತು ತುಂಬ ವೀಡಿಯೋಸ್ ಎಲ್ಲ. ಟಿಕ್ಟಾಕ್ ಎಲ್ಲ ತುಂಬ ಇತ್ತು. ನಾವು ಈವ್ನಿಂಗ್ ಟೈಮಲ್ಲೆಲ್ಲ ಬರ್ತಾಯಿದ್ವಿ ಟಿಕ್ಟಾಕ್ ಮಾಡಲಿಕ್ಕೆ. ನಾನಷ್ಟು ಮಾಡಲ್ಲ, ನನ್ನ ಅಕ್ಕಂದು ಸ್ವಲ್ಪ ಹೆಚ್ಚು ಮಾಡ್ತಾಯಿದ್ಲು. ಮತ್ತು ನಾವೆಲ್ಲ ಗ್ರೂಪಾಗಿ ಮಾಡುವಂಥದ್ದು, ಆಗೊಂದು ಸೂಪರ್ ಆಗ್ತಾಯಿತ್ತು. ತುಂಬ ಮಕ್ಕಳೆಲ್ಲ ಸೇರಿ ವೀಡಿಯೋ ಮಾಡುವಾಗ ಖುಷಿ ಆಗ್ತದೆ. ಹಾಗೆ ಮತ್ತೇನು ಕೇಳಿದರೆ ಹುಲ್ಲು ಕಟ್ ಮಾಡಲಿಕ್ಕೆ ಅಂತ ಹೇಳಿ ಬಂದೆ. ಮತ್ತು ಸ್ವಲ್ಪ ಒಮ್ಮೆ ಈ ಕಡೆ ಬರುವಾಗ ಹಲ್ಲ ತೋರಿಸುವ ಅಂತ ಇತ್ತು. ಸೊ ಹಾಗೆ ಇನ್ನು ಹುಲ್ಲು ಕಟ್ ಮಾಡಬೇಕು. ಇದು ಬಿಸಿಲಾಯಿತು ಇವಾಗ. ಮತ್ತು ಸ್ವಲ್ಪ ಸೊಪ್ಪು ಕಟ್ ಮಾಡಲಿಕ್ಕಿದೆ. ನೋಡುವ, ಸಾಧ್ಯ ಆದರೆ ವೀಡಿಯೋ ಮಾಡ್ತೇನೆ. ಸ್ವಲ್ಪ ಬಿಸಿಲುಂಟು. ಇಲ್ಲಿ ಅಪ್ಪ ಸೊಪ್ಪು ಕಡ್ದಿಟ್ಟಿದ್ದಾರೆ. ಇವಾಗ ಇಲ್ಲಿ ಬರುವಾಗ ಒಂದು ಗೂಡು ಸಿಕ್ಕಿತ್ತು, ಹಕ್ಕಿಯ ಗೂಡು. ನೋಡಿ ಯಾವ ರೀತಿ ಇರ್ತದೆ ಅಂತೇಳಿ. ಇದು ಪೀಸ್ ಆಗಿದೆ ನೋಡಿ, ಹಕ್ಕಿಯ ಗೂಡು. ಯಾವ ಹಕ್ಕಿ ಅಂತ ಗೊತ್ತಿಲ್ಲ, ಯಾವುದೋ ಒಂದು ಹಕ್ಕಿಯ ಗೂಡು ಇದು. ನೋಡಿ ಈ ಥರ ಇರುತ್ತೆ. ಕೆಲಸ ಮಾಡಿ ಬಂದು ಇವಾಗ ಊಟ ರೆಡಿಯಾಗಿದೆ. ಊಟ ಮಾಡಲಿಕ್ಕೆ ರೆಡಿಯಾಗಿದೆ ಪ್ಲೇಟಾಗಿ. ಸೊ ನೋಡಿ ಎಲ್ಲ ಒಟ್ಟಿಗೆ ತಗೊಂಡಿದ್ದೇನೆ. ಎಂತಂದರೆ ಎಲ್ಲ ಚಿಕ್ಕ ಚಿಕ್ಕ ಪಾತ್ರೆಯಲ್ಲಿ ಸುಮ್ಮನೆ ಸೇರ್ಕೊಳ್ಳೋದಕ್ಕಿಂತ ಇಲ್ಲಿ ಒಟ್ಟಿಗೆ ತಗೊಳ್ಬೋದಲ್ಲ. ಇಲ್ಲಿ ಬಜ್ಜಿಗೆ ಇದೆ. ಹಾಗೆ ಮಧ್ಯಾಹ್ನ ಊಟ ರೆಡಿ, ಇನ್ನು ಊಟ ಮಾಡ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್.